ಇಂದಿನ ಕಾಲದಲ್ಲಿ 1 ಫೀಟ್ ಜಾಗ ಬಿಟ್ಟುಕೊಡಲು ಹಿಂದೆ ಮುಂದೆ ನೋಡುವ ಕಾಲದಲ್ಲಿ 80 ಸೆಂಟ್ಸ್ ಜಾಗವನ್ನು ಯಾರಾದರೂ ಬಿಟ್ಟುಕೊಡುತ್ತಾರೆ ಅಂತ ಊಹಿಸಲು ಅಸಾಧ್ಯ. ಆದರೆ ಇದನ್ನು ಮಂಗಳೂರು ಮಾಜಿ ಮೇಯರ್ ದಿವಾಕರ್ ಪಾಂಡೇಶ್ವರ್ ಸಾಧ್ಯವಾಗಿಸಿದ್ದು, ಚಿಕ್ಕಾಸು ನೀಡದೆ ಜಾಗ ಪಡೆದು ಅಲ್ಲೊಂದು ಪಾರ್ಕ್ ನಿರ್ಮಾಣ ಮಾಡಿದ್ದಾರೆ. ಈ ಮೂಲಕ ಪಾಂಡೇಶ್ವರದ ಸೌಹಾರ್ದ ನಗರದ ಜನರ ಬಹುವರ್ಷದ ಬೇಡಿಕೆ ಈಡೇರುವ ಜೊತೆಗೆ ಕಾನೂನು ಸಮರವಿಲ್ಲದೆ ಸರ್ಕಾರಿ ಜಾಗ ಪಾಲಿಕೆಯ ವಶವಾಗಿದೆ. ಹೀಗೆ ಸುಂದರವಾಗಿ ಕಾಣುತ್ತಿರುವ ಈ ಪಾರ್ಕ್ ನಿರ್ಮಾಣಗೊಂಡಿರುವುದು ಪಾಂಡೇಶ್ವರದ ಸೌಹಾರ್ದ ನಗರದಲ್ಲಿ. ಒಂದು ಕಾಲದಲ್ಲಿ ಪಾಳು ಕೊಂಪೆಯಂತಿದ್ದ ಈ ಜಾಗದಲ್ಲಿ ಇಂದು ಮಕ್ಕಳು ಹಿರಿಯರೆನ್ನದೇ ಬಂದು ಎಂಜಾಯ್ ಮಾಡುತ್ತಿದ್ದಾರೆ. ಸೌಹಾರ್ದ ನಗರಕ್ಕೊಂದು ಪಾರ್ಕ್ ಬೇಕು ಎನ್ನುವುದು ಇಲ್ಲಿನ ಜನರ ಬಹುವರ್ಷದ ಬೇಡಿಕೆಯಾಗಿತ್ತು. ಆದರೆ ಪಾರ್ಕ್ ನಿರ್ಮಾಣಕ್ಕೆ ಜಾಗದ ಕೊರತೆ ಇದ್ದ ಕಾರಣ ಪಾರ್ಕ್ ನಿರ್ಮಾಣದ ಕನಸು ನೆನೆಗುದಿಗೆ ಬಿದ್ದಿತ್ತು. ಆದರೆ ದಾಖಲೆಗಳಲ್ಲಿ ಇಲ್ಲೊಂದು 80 ಸೆಂಟ್ಸ್ ಸರ್ಕಾರಿ ಜಮೀನು ಇತ್ತಾದರೂ ಅದು ರಘುರಾಮ ಮಯ್ಯ ಎಂಬವರ ಸುಪರ್ದಿಯಲ್ಲಿತ್ತು. ಕಾನೂನು ತೊಡಕಿನ ಕಾರಣದಿಂದ ರಘುರಾಮ ಮಯ್ಯ ಅವರ ವಶದಲ್ಲಿದ್ದ ಈ ಜಾಗವನ್ನು ಮಾಜಿ ಮೇಯರ್ ಮಾತುಕತೆಯ ಮೂಲಕವೇ ಪಾಲಿಕೆಗೆ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಕಾನೂನು ಸಂಘರ್ಷವಿಲ್ಲದೆ ಜಾಗವನ್ನು ಪಾಲಿಕೆಗೆ ಹಸ್ತಾಂತರಿಸಿ ಈ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ. ಕೆಲವೊಂದು ಜಟಿಲ ಸಮಸ್ಯೆಗಳನ್ನು ಮಾತುಕತೆಯ ಮೂಲಕ ಬಗೆಹರಿಸಲು ಸಾಧ್ಯ ಎನ್ನುವುದನ್ನು ಮಾಜಿ ಮೇಯರ್ ದಿವಾಕರ್ ಪಾಂಡೇಶ್ವರ್ ಮಾಡಿ ತೋರಿಸಿದ್ದಾರೆ. ವಾರ್ಡ್ನ ಜನರ ಬೇಡಿಕೆ ಈಡೇರಿಸಲು ಇದೇ ಜಾಗದಲ್ಲಿ ಸುಂದರ ಪಾರ್ಕ್ ನಿರ್ಮಾಣ ಮಾಡಿದ್ದಾರೆ. ಮೂಡಾದಲ್ಲಿ ರವಿಶಂಕರ್ ಮಿಜಾರ್ ಅವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲೇ 1 ಕೋಟಿ ಅನುದಾನವನ್ನು ಈ ಪಾರ್ಕ್ಗೆ ಪಡೆದುಕೊಂಡಿದ್ದಾರೆ. ಸುಂದರ ಪಾರ್ಕ್ ನಿರ್ಮಾಣದ ಜೊತೆಗೆ ವಾಕಿಂಗ್ ಟ್ರ್ಯಾಕ್ ಹಾಗೂ ಸಣ್ಣ ಕಾರ್ಯಕ್ರಮಗಳನ್ನು ಆಯೋಜಿಸಲು ಅನುಕೂಲವಾಗುವ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಇದು ಪಾಂಡೇಶ್ವರದ ಸೌಹಾರ್ದ ನಗರದ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸುಂದರವಾಗಿ ನಿರ್ಮಾಣಗೊಂಡಿರುವ ಪಾರ್ಕ್ಗೆ ಶಾಸಕ ವೇದವ್ಯಾಸ್ ಕಾಮತ್, ಮಾಜಿ ಮೇಯರ್ಗಳಾದ ಸುಧೀರ್ ಶೆಟ್ಟಿ ಕಣ್ಣೂರು, ಪ್ರೇಮಾನಂದ ಶೆಟ್ಟಿ ಹಾಗೂ ಹಾಲಿ ಮೇಯರ್ ಮನೋಜ್ ಕುಮಾರ್ ಸೇರಿದಂತೆ ವೀಣಾ ಮಂಗಳ, ಕಿರಣ್ ಕುಮಾರ್ ಕೋಡಿಕಲ್, ರವಿಶಂಕರ್ ಮಿಜಾರ್, ನಿತಿನ್ ಕುಮಾರ್ ಮೊದಲಾದವರು ಭೇಟಿ ನೀಡಿ ದಿವಾಕರ್ ಪಾಂಡೇಶ್ವರ್ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಭಾಗದ ಬಂಧು ಮಿತ್ರರ ಹತ್ರ ನೀವು ನಾಳೆಯಿಂದಲೇ ಇವತ್ತಿನಿಂದಲೇ ನಿರಂತರವಾಗಿ ಪಾರ್ಕಿಗೆ ಬನ್ನಿ, ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಈ ಪಾರ್ಕಿನಲ್ಲಿ ನಮ್ಮ ಮನೆಯ ಬರ್ತ್ಡೇ ಕಾರ್ಯಕ್ರಮ ಇರ್ಬೋದು ಅಥವಾ ನಮ್ಮ ಮನೆಯ ಯಾವುದೇ ಕಾರ್ಯಕ್ರಮಗಳಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಮಹಾನಗರ ಪಾಲಿಕೆಗೆ ದಿವಾಕರ್ ಪಾಂಡೇಶ್ವರ್ಗೆ ಸಂಪರ್ಕ ಮಾಡಿಕೊಂಡು ಅದನ್ನು ಮಹಾನಗರ ಪಾಲಿಕೆಗೆ ಅದರ ಆದಾಯವನ್ನು ಕಟ್ಟಿ ಅದರ ಬಾಡಿಗೆಯನ್ನು ಕಟ್ಟಿ ಇದನ್ನು ಉಪಯೋಗ ಮಾಡಿಕೊಳ್ತಾ ಇದನ್ನು ಒಳ್ಳೆಯ ರೀತಿಯಲ್ಲಿ ಮೇಂಟೈನ್ ಆಗುವಂಥದ್ದಾಗಬೇಕು. ಹಾಗಾಗಿ ನನಗೆ ಭಾಳ ಸಂತೋಷ, ಖುಷಿ. ನನ್ನ ಅವಧಿಗಳಲ್ಲಿ ಈ ರೀತಿಯ ಪಾರ್ಕ್ ಬರಿದಾದ ಒಂದು ಸ್ಥಳ ಈ ದಿವಾಕರ್ ಅವರಿಗೆ ನನಗೆ ಬಂದಾಗ ಹೇಳಿಕೊಂಡೆ ಈ ಪಾರ್ಕಿನ ಜಾಗ ಹೇಗೆ ಮುಂಚೆ ಇತ್ತು ಮತ್ತು ಈಗ ಹೇಗಿದೆ, ಅದು ಎರಡನ್ನು ಕೂಡ ಒಂದು ಚಿತ್ರಣವನ್ನು ಎಲ್ಲಾದರೂ ಹಾಕಬೇಕು. ಈ ಸ್ಥಳ ಹೇಗಿತ್ತು, ಇವರ ಕುಟುಂಬಸ್ಥರು ಈ ಹಿಂದೆ ಕೊಟ್ಟಂಥ ಜಾಗ, ಯಾರೋ ಅದನ್ನು ಒಡ್ಕೊಳ್ಳಿಕ್ಕೆ, ಯಾರೋ ಅದನ್ನು ತನ್ನ ಹೆಸರಿನಲ್ಲಿ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಭಾಳ ದೊಡ್ಡ ರೀತಿಯಲ್ಲಿ ಷಡ್ಯಂತ್ರಗಳು ನಡೆಯುವಂಥ ಸಂದರ್ಭದಲ್ಲಿ ಅದನ್ನು ಉಳಿಸಿ ಮಹಾನಗರ ಪಾಲಿಕೆಗೆ ತರುವಂಥ ದೃಷ್ಟಿಯಲ್ಲಿ ಸಫಲತೆಯನ್ನು ಕಂಡಿದೆ. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Nav Bharat Circle, Mangalore.